ಹಲೋ, ನಮಸ್ತೆ ಎಲ್ರಿಗೂ. ನಾನು ಈ ಮಾಯ್ಶ್ಚರೈಸರ್ ಕ್ರೀಮ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದಾದ ನಂತರ ತುಂಬ ಜನ ನನಗೆ ಮೆಸೇಜ್ ಮಾಡಿಬಿಟ್ಟು, ಮೇಡಮ್ ನೀವು ಹಾಕುವಂತಹ ಫೇಸ್ ವೈಟ್ನಿಂಗ್ ಕ್ರೀಮ್ ಅಥವಾ ಡೇ ಕ್ರೀಮ್ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ರು. ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಅಂದರೆ ನಮ್ಮ ಮುಖ ತುಂಬ ಕ್ಲಿಯರ್ ಆಗಿರಬೇಕು, ಸ್ಕಿನ್ ಎಲ್ಲ ಒಂದೇ ಥರ ಇರಬೇಕು, ಬೇರೆ ಬೇರೆ ಕಲರ್ ಇರ್ಬೋದು. ಕೆಲವು ಜನರಿಗೆ ಏನಾಗುತ್ತೆ, ಪಿಗ್ಮೆಂಟೇಷನ್ ಅಥವಾ ಪಿಂಪಲ್ ಮಾರ್ಕ್ಸಿಂದ ಸ್ಕಿನ್ನಲ್ಲಿ ಬೇರೆ ಅಂದರೆ ಮುಖದಲ್ಲಿ ತುಂಬ ಮಾರ್ಕ್ ಅಥವಾ ಕಲೆಗಳಿರುತ್ತೆ. ಈ ಥರ ಕಲೆಗಳಿರಬಾರ್ದು, ಸ್ಕಿನ್ ಕ್ಲಿಯರ್ ಆಗಿರಬೇಕು, ಫೇಸ್ ವೈಟ್ ಆಗಿರಬೇಕು, ಗ್ಲೋ ಆಗಬೇಕು, ನಮ್ಮ ಮುಖ ತುಂಬಾ ಚೆನ್ನಾಗಿರಬೇಕು ಅಂತಂದರೆ ನಾವು ಡೇ ಕ್ರೀಮನ್ನು ಉಪಯೋಗ ಮಾಡೋದು ಕೂಡ ತುಂಬಾ ಮುಖ್ಯ. ತುಂಬ ಜನರಿಗೆ ಒಂದು ಏನು ಅಂತಂದರೆ ತಪ್ಪು ಕಲ್ಪನೆ ಇರೋದು, ಈ ಡೇ ಕ್ರೀಮ್ ಎಲ್ಲ ಹಾಕಬಾರ್ದು, ಸ್ಕಿನ್ ಹಾಳಾಗುತ್ತೆ ಅಂತಂದ್ಬಿಟ್ಟು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಮುಖ ಚೆನ್ನಾಗಿರಬೇಕು ಅಂತಂದರೆ ನಾವು ಮಾಯ್ಶ್ಚರೈಸರ್ ಜೊತೆ ಯಾವುದರದ್ದೊಂದು ಅತ್ಯುತ್ತಮವಾಗಿರುವಂಥ ಡೇ ಕ್ರೀಮನ್ನು ಉಪಯೋಗ ಮಾಡೋದು ತುಂಬ ತುಂಬಾ ಮುಖ್ಯ. ಯಾಕಂತಂದರೆ ರೆಗ್ಯುಲರಾಗಿ ನಾವು ಯಾರು ಕೂಡ ಅಷ್ಟೇ ಮನೆ ಒಳಗಡೆನೇ ಕೂತ್ಕೊಂಡಿರಲ್ಲ, ಹೊರಗಡೆ ಓಡಾಡ್ತಾ ಇರ್ತೀವಿ. ಹೊರಗಡೆ ಓಡಾಡುವಾಗ ಏನಾಗುತ್ತೆ ಅಂತಂದರೆ ಪೊಲ್ಯೂಷನಿಗೆ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗುತ್ತೆ. ಅಂದರೆ ಹೊರಗಡೆ ಇರುವಂಥ ಧೂಳು ಇರ್ಬೋದು, ಅಥವಾ ಸೂರ್ಯನ ಡೈರೆಕ್ಟಾಗಿ ಆ ಕಿರಣಗಳಿರುತ್ತಲ್ವ ಅದು ಮುಖದ ಮೇಲೆ ಹೊಡೆಯೋದಿರ್ಬೋದು. ಈ ಥರ ಆಗುವಾಗ ಆಟೋಮೆಟಿಕ್ಕಾಗಿ ನಮಗೆ ಬಂಗು ಮಾರ್ಕ್ ಬರೋದು ಅಥವಾ ಮೊಡವೆಗಳು ಬೀಳೋದು, ಬೆವರಿದಾಗ ಆ ಬೆವರಿನ ಅಂಶ ಮುಖದಲ್ಲಿ ಉಳಿದುಕೊಂಡ್ರೆ ಏನಾಗುತ್ತೆ ಅಂತಂದರೆ ಮೊಡವೆಗಳು ಬೀಳೋದು, ರ್ಯಾಷಸ್ ಬೀಳೋದು. ಈ ಥರ ನಮ್ಮ ಸ್ಕಿನ್ ಚೆನ್ನಾಗಿರಲ್ಲ, ಸ್ಕಿನ್ ಹಾಳಾಗುತ್ತೆ. ಮುಖದ ಚರ್ಮ ಅಂತೂ ತುಂಬ ಸೆನ್ಸಿಟಿವ್, ತುಂಬ ಬೇಗ ಹಾಳಾಗುತ್ತೆ. ಮುಖ ನೋಡೋದಕ್ಕೂ ಚೆನ್ನಾಗಿರಲ್ಲ. ಸೊ ನಮ್ಮ ಮುಖ ಯಾವಾಗಲೂ ಚೆನ್ನಾಗಿರಬೇಕು, ತುಂಬ ಸಾಫ್ಟಾಗಿ ಚೆಂದ ಇರಬೇಕು ಅಂತಂದರೆ ನಾವು ಖಂಡಿತವಾಗ್ಲೂ ಯಾವುದಾದ್ರೂ ಡೇ ಕ್ರೀಮನ್ನು ಉಪಯೋಗ ಮಾಡಲೇಬೇಕು. ಇದು ಏನು ಮಾಡುತ್ತೆ ಅಂತಂದರೆ ಹೊರಗಡೆ ಇರುವಂಥ ಪೊಲ್ಯೂಷನಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಸ್ಕಿನ್ನಲ್ಲಿ ನೀರಿನ ಅಂಶ ಅಥವಾ ಆಯಿಲ್ ಅಂಶ ಇರುತ್ತಲ್ವ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ, ಹಾಗೆಯೇ ನಮ್ಮ ಸ್ಕಿನ್ಗೆ ಬೇಕಾಗಿರುವಂತಹ ಈ ಪ್ರೋಟೀನ್ ಅಥವಾ ಈ ಥರ ಅಂಶಗಳನ್ನೆಲ್ಲ ಕೊಡೋ ಮೂಲಕ, ಸ್ಕಿನ್ಗೆ ಏನು ಬೇಕೋ ಉತ್ತಮವಾಗಿರುವಂಥ ಅಂಶಗಳನ್ನು ಅದು ಕೊಡೋ ಮೂಲಕ ನಮ್ಮ ಮುಖದ ಸ್ಕಿನ್ನನ್ನು ತುಂಬ ಚೆನ್ನಾಗಿರೋ ಥರ ಕಾಪಾಡುತ್ತೆ. ಆದ್ದರಿಂದ ನಾವು ಡೇ ಕ್ರೀಮನ್ನು ದಿನ ಅಪ್ಲೈ ಮಾಡೋದು ತುಂಬ ಮುಖ್ಯ. ಕೆಲವೊಂದು ಸರಿ ನೀವು ನೋಡ್ತಾ ಇರ್ತೀರ, ಕೆಲವರ ಮುಖ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದೇ ಒಂದು ಮಾರ್ಕ್ಸ್ ಇರಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ನಾವು ಕೂದಲು ಮತ್ತು ನಮ್ಮ ಮುಖ ಚರ್ಮ ಎಲ್ಲ ಚೆನ್ನಾಗಿರಬೇಕು ಅಂತಂದರೆ ನಾವು ಕೂದಲು ಹಾಗೆ ನಮ್ಮ ಮುಖನ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ನಾನು ಹೇಗೆ ಈ ಮಾಯ್ಶ್ಚರೈಸ್ ಮಾಡೋದ್ರ ಮೂಲಕ ನಮ್ಮ ಸ್ಕಿನ್ ಯಂಗಾಗಿ ಉಳಿಯುತ್ತೆ ಅಂತ ಹೇಳಿದ ಅದೇ ರೀತಿ ಡೇ ಕ್ರೀಮನ್ನು ನಾವು ದಿನ ಅಪ್ಲೈ ಮಾಡೋದ್ರ ಮೂಲಕ ನಮ್ಮ ಸ್ಕಿನ್ ತುಂಬ ವೈಟ್ ಆಗಿರುತ್ತೆ ಮತ್ತು ಒಂದೇ ಥರ ಇರುತ್ತೆ. ಎಲ್ಲ ಕಡೆ ಯಾವುದೇ ಮಾರ್ಕ್ಗಳಿಲ್ಲದೆ ಟೋನ್ ಸ್ಕಿನ್, ಅಂದರೆ ಅನ್ಈವನ್ ಸ್ಕಿನ್ ಅಂತ ಹೇಳ್ತಾರಲ್ವ ಆ ಥರ ಇರುತ್ತೆ. ಅಲ್ಲಲ್ಲಿ ಮಾರ್ಕ್ಸ್ಗಳು, ಪಿಂಪಲ್ಸ್ಗಳು ಇರುತ್ತೆ, ಕ್ಲಿಯರ್ ಸ್ಕಿನ್ ಇರುತ್ತೆ. ನಾನು 2 ವರ್ಷದಿಂದ ಒಂದು ಕ್ರೀಮನ್ನು ಉಪಯೋಗ ಮಾಡ್ತಾ ಇದ್ದೇನೆ. ತುಂಬ ಟೈಮ್ ಆಯಿತು ಅಂದರೆ ಈ ಕ್ರೀಮನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿ. ಇದು ಲೋಟಸ್ ಅವ್ರದ್ದು, ಲೋಟಸ್ ಹರ್ಬಲ್ಸ್, LOTUS ಹರ್ಬಲ್ಸ್ ಅವ್ರದ್ದು ವೈಟ್ ಗ್ಲೋ ಅನ್ನುವಂಥ ಕ್ರೀಮ್. ಒಂದು 2 ಇಯರ್ಸಿಂದ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ 2 ಸಿಗುತ್ತೆ. ಅಂದರೆ ನಿಮಗೆ ಡೇ ಕ್ರೀಮ್ ಕೂಡ ಸಿಗುತ್ತೆ, ನೈಟ್ ಕ್ರೀಮ್ ಕೂಡ ಸಿಗುತ್ತೆ. ನಾನು ಕೆಲವೊಂದು ಸರಿ ಅಂದರೆ ನೆನಪಾದಾಗೆಲ್ಲ ನೈಟ್ ಕ್ರೀಮು ಇದೆ, ಇಲ್ಲ ಅಂತ ಇಲ್ಲ, 2 ಉಪಯೋಗ ಮಾಡ್ತೇನೆ. ಆದರೆ ನೈಟ್ ಕ್ರೀಮ್ ತುಂಬ ಸರಿ ನಾನು ಹಾಕೊಳ್ಳಲ್ಲ, ಬರೀ ಮುಖ ತೊಳೆದು ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಮಾಯ್ಶ್ಚರೈಸಿಂಗ್ ಕ್ರೀಮ್ ಇರುತ್ತಲ್ವ ಅದನ್ನ ಅಪ್ಲೈ ಮಾಡಿ ಮಲಗ್ತೀನಿ. ಒಂದೊಂದು ಸರಿ ನೆನಪಾದರೆ ಲೋಟಸ್ ಹರ್ಬಲ್ ಅವ್ರದ್ದೇ ನೈಟ್ ಕ್ರೀಮನ್ನು ಹಚ್ಕೊತೀನಿ. ಇಲ್ಲದಿದ್ದರೆ ಈ ಲೋಟಸ್ ವೈಟ್ ಗ್ಲೋ ಅನ್ನುವಂಥ ಡೇ ಕ್ರೀಮ್ ಇದೆಯಲ್ವಾ, ಇದನ್ನ ನಾನು ದಿನ ಅಪ್ಲೈ ಮಾಡ್ತೇನೆ. ಇದೊಂದೇ ಕ್ರೀಮನ್ನು ನಾನು ತುಂಬ ದಿನದಿಂದ ಉಪಯೋಗ ಮಾಡ್ತಾ ಇರುವಂಥದ್ದು. ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಕ್ಚುಲಾಗಿ ಈ ಕ್ರೀಮ್ ವೈಟ್ ಗ್ಲೋ ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಜೆಲ್ ಕ್ರೀಮ್ ಅಂತ. ಇದು ಆಲ್ ಸ್ಕಿನ್ ಟೈಪ್, ಅಂದರೆ ಆಯಿಲ್ ಇರ್ಬೋದು, ಸೆನ್ಸಿಟಿವ್ ಇರ್ಬೋದು, ಡ್ರೈ ಸ್ಕಿನ್ ಇರ್ಬೋದು, ಎಲ್ಲ ಸ್ಕಿನ್ ಟೈಪ್ಗೂ ಆಗುತ್ತೆ. ನಾನು ಎಲ್ಲ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ಗಳನ್ನು ನೈಕಾ ಅವರ ಆನ್ಲೈನ್ ಶಾಪ್ ಇದೆ, ಅದರಿಂದನೇ ನಾನು ಪರ್ಚೇಸ್ ಮಾಡುವಂಥದ್ದು. ನಿಮಗೆ ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ. ಬ್ರ್ಯಾಂಡೆಡ್ ಇರುವಂಥದ್ದು ನೋಡಿಕೊಂಡು ಒರಿಜಿನಲ್ ಇರುವಂಥ ಪ್ರಾಡಕ್ಟನ್ನು ತಗೊಳ್ಳಿ. ಕೆಲವು ಆನ್ಲೈನ್ ಇದರಲ್ಲಿ ನಮಗೆ ಮೋಸ ಮಾಡ್ತಾರೆ, ಅದು ಒರಿಜಿನಲ್ ಕ್ರೀಮ್ ಸಿಗಲ್ಲ. ನಿಮಗೆ ನೈಕಾ ಅವರ ಆನ್ಲೈನ್ ಆ್ಯಪ್ ಅಥವಾ ಅವರ ವೆಬ್ಸೈಟ್ಗೆ ಹೋದರೆ ಒರಿಜಿನಲ್ ಪ್ರಾಡಕ್ಟ್ಸ್ ಸಿಗುತ್ತೆ. ಬ್ಯೂಟಿ ಪ್ರಾಡಕ್ಟ್ಸ್ಗಳಲ್ಲಿ
ಅಥೆಂಟಿಕ್ ಆಗಿರುವಂಥದ್ದು ಒರಿಜಿನಲ್ ಪ್ರಾಡಕ್ಟ್ಸ್ ನಮಗೆ ನೈಕಾ ವೆಬ್ಸೈಟಲ್ಲಿ ಸಿಗುತ್ತೆ. ನಾನು ಅದನ್ನೇ ಯೂಸ್ ಮಾಡುವಂಥದ್ದು. ನಾನೇನು ಅವರ ಇದನ್ನ ಪ್ರಮೋಟ್ ಮಾಡ್ತಾ ಇಲ್ಲ, ನಾನು ಉಪಯೋಗ ಮಾಡೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಿಮಗೆ ಮೆಡಿಕಲ್ ಶಾಪ್ಗಳಲ್ಲೂ ಆರಾಮ್ಸೆ ಸಿಗುತ್ತೆ. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಆಗುತ್ತೆ. ತುಂಬ ಲೈಟ್ ಆಗಿರುವಂಥ, ಲೈಟ್ ವೆಯ್ಟ್ ಇರುವಂಥ ಕ್ರೀಮ್. ಇದನ್ನ ಹಚ್ಕೊಂಡ್ರೆ ನಿಮಗೆ ಮುಖದಲ್ಲಿ ಪ್ಯಾಚ್ ಏನೂ ಇರಲ್ಲ. ಯಾಕಂತಂದರೆ ಜೆಲ್ ಬೇಸ್ಡ್ ಇರೋದ್ರಿಂದ ಪ್ಯಾಚ್ ಆಗಿ ಕಾಣಿಸಲ್ಲ. ಇನ್ನೊಂದು ಏನು ಅಂತಂದರೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಮುಖ್ಯವಾಗಿ ಇದನ್ನ ಹರ್ಬಲ್ ಅಂದರೆ ಈ ಪ್ಲ್ಯಾಂಟ್ ಬೇಸ್ಡ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಮಾಡುವಂಥದ್ದು, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡುವಂಥದ್ದು. ಆದ್ದರಿಂದ ನಾನು ಜಾಸ್ತಿ ಕೆಮಿಕಲ್ ಇರುವಂಥದ್ದು ನಮ್ಮ ಮುಖಕ್ಕೆ ಇದಕ್ಕೆಲ್ಲ ಅಪ್ಲೈ ಮಾಡಿದ್ರೆ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಆದಷ್ಟು ಹರ್ಬಲ್ ಪ್ರಾಡಕ್ಟ್ಸ್ಗಳನ್ನು ಉಪಯೋಗ ಮಾಡ್ತೇನೆ. ಯಾಕಂತಂದರೆ ಲೈಟ್ ವೆಯ್ಟ್ ಆಗಿರುತ್ತೆ, ನಮ್ಮ ಸ್ಕಿನ್ನನ್ನು ಜಾಸ್ತಿ ಡ್ಯಾಮೇಜ್ ಮಾಡಲ್ಲ, ಸ್ಕಿನ್ನನ್ನು ತುಂಬ ಒಳ್ಳೆ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ ಕೂಡ. ಯಾವುದೇ ಜಾಸ್ತಿ ಅಂದರೆ ಸೈಡ್ ಎಫೆಕ್ಟ್ ಇರಲ್ಲ. ಇನ್ನೊಂದು ಈ ಕ್ರೀಮ್ದು ಉಪಯೋಗ ಏನು ಅಂತಂದರೆ, ಇದು ಕ್ರೀಮೇ ಹೇಳುವಾಗೆ ಫೇಸ್ ವೈಟ್ನಿಂಗ್ ಮತ್ತು ಬ್ರೈಟ್ನಿಂಗ್ ಕ್ರೀಮ್ ಆಗಿರೋದ್ರಿಂದ ನೀವು ದಿನ ಅಪ್ಲೈ ಮಾಡೋದ್ರಿಂದ ಮುಖದ ಸ್ಕಿನ್ ವೈಟ್ ಕೂಡ ಆಗುತ್ತೆ, ಅಂದರೆ ಲೈಟ್ ಆಗುತ್ತೆ. ಮತ್ತು ಯಾವುದೇ ಮಾರ್ಕ್ ಅಥವಾ ಪಿಂಪಲ್ ಮಾರ್ಕ್ಸ್, ಪಿಗ್ಮೆಂಟೇಷನ್ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ನಿಮಗೆ 1 ವಾರದಲ್ಲಿ ರಿಸಲ್ಟ್ ಸಿಗದೇ ಇರ್ಬೋದು, ಬಟ್ ನೀವು ದಿನ ಹಚ್ತಾ ಇದ್ರೆ 1 ತಿಂಗಳು 2 ತಿಂಗಳಲ್ಲಿ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಇವತ್ತಕ್ಕೆ ನಾಳೆ ನಿಮಗೆ ಯಾವ ಕ್ರೀಮ್ಗಳು ನಿಮಗೆ ಉಪಯೋಗಕ್ಕೆ ಬರಲ್ಲ. ಯಾಕಂತಂದ್ರೆ ಅಂಥ ಮ್ಯಾಜಿಕ್ ಮಾಡುವಂಥ ಕ್ರೀಮ್ ಯಾವುದೂ ಇರಲ್ಲ. ದಿನ ಉಪಯೋಗ ಮಾಡಿದ್ರೆ ನೀವು ಸ್ವಲ್ಪ ಟೈಮಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಅದ್ಭುತವಾಗಿರುವಂಥ ರಿಸಲ್ಟನ್ನು ಕಾಣ್ಬೋದು. ಅಂದರೆ ದಿನ ಉಪಯೋಗ ಮಾಡಬೇಕು. ಅಟ್ಲೀಸ್ಟ್ 1 ಟೈಮ್ ನಾವು ಹೊರಗಡೆ ಹೋಗೋ ಟೈಮಲ್ಲಿ ನಾವು ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡ್ತೀವಲ್ವ, ಅದಾದ ನಂತರ ಡೇ ಕ್ರೀಮನ್ನು ಉಪಯೋಗ ಮಾಡಿ ಕೊನೆಗೆ ನೀವು ಮೇಕಪ್ ಎಲ್ಲ ಮಾಡ್ಕೋಬೋದು. ಫಸ್ಟ್ ಮಾಯ್ಶ್ಚರೈಸ್, ಅದಾದ ನಂತರ ನಮ್ಮ ಡೈಲಿ ಡೇ ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಕೊನೆಗೆ ನಾವು ಮೇಕಪ್ಪನ್ನು ಹಚ್ಕೋಬೋದು. ಸ್ಕಿನ್ನನ್ನು ಬ್ರೈಟ್ ಮಾಡೋದಂದರೆ ವೈಟ್ ಆಗಿ ಮಾಡುತ್ತೆ ಇದು. ಇದರಲ್ಲಿ ಮಾಯ್ಶ್ಚರೈಸಿಂಗ್ ಬೆನಿಫಿಟ್ ಕೂಡ ಇದೆ. ಅಂದರೆ ಈ ಕ್ರೀಮಲ್ಲಿ ಇದು ಜೆಲ್ ಬೇಸ್ಡ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಮಾಯ್ಶ್ಚರೈಸರ್ ಇರೋದಲ್ಲ ಅದನ್ನ ಕಾಪಾಡುತ್ತೆ. ಅಂದರೆ ಸ್ಕಿನ್ನನ್ನು ಡ್ರೈ ಮಾಡಲ್ಲ, ತುಂಬ ಉತ್ತಮವಾಗಿ ಕೆಲಸ ಮಾಡುತ್ತೆ. ಮತ್ತು SPF ಇನ್ಕ್ಲೂಷನ್ ಇರೋದ್ರಿಂದ ಇದರಲ್ಲಿ ಇದು SPF 25 ಅಂತ ಇದೆ ಇದರಲ್ಲಿ. ಇದನ್ನ ಯಾಕಂತಂದರೆ ನಿಮಗೆ ಸನ್ಸ್ಕ್ರೀನ್ ಲೋಷನಲ್ಲಿ ನಿಮಗೆ UV ರೇಸಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ SPF ಇದನ್ನ ಉಪಯೋಗ ಮಾಡ್ತಾರೆ. ಸೊ ಆ SPF ಅಂಶ ಇರುತ್ತಲ್ವ ಇದರಲ್ಲಿ ಕೂಡ ಇದೆ. ಆದ್ದರಿಂದ ನೀವು ಒಂದು ವೇಳೆ ಹೊರಗಡೆ ಹೋಗುವಾಗ ಈ ಡೇ ಕ್ರೀಮನ್ನು ಉಪಯೋಗ ಮಾಡಿಕೊಂಡು ಸನ್ಸ್ಕ್ರೀನ್ ಲೋಷನ್ ಹಚ್ಚದೇ ಇದ್ರೂ ನಡೆಯುತ್ತದೆ. ಯಾಕಂತಂದರೆ ಇದರಲ್ಲಿ ಮೈಲ್ಡ್ ಆಗಿ SPF 25 PA+++ ಇರೋದ್ರಿಂದ ಇದು ನಮಗೆ ಸನ್ಸ್ಕ್ರೀನ್ ಲೋಷನ್ ಥರನೂ ವರ್ಕ್ ಆಗುತ್ತೆ. ಪಿಗ್ಮೆಂಟೇಷನ್ ಕಮ್ಮಿ ಮಾಡುತ್ತೆ. ಪಿಗ್ಮೆಂಟೇಷನ್ ಅಂತಂದರೆ ಈ ಬಂಗು ಮಾರ್ಕ್ಗಳನ್ನು ಕಮ್ಮಿ ಮಾಡುತ್ತೆ. ಮತ್ತು ಇದರಲ್ಲಿ ಆಲ್ಮೋಸ್ಟ್ ಎಲ್ಲದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನೀವು ಉಪಯೋಗ ಮಾಡೋದಕ್ಕೂ ಏನು ಟೆನ್ಷನ್ ತಗೊಳ್ಳೋಗ್ಬೇಕಾಗಿಲ್ಲ. ಆರಾಮ್ಸೆ ಉಪಯೋಗ ಮಾಡ್ಬೋದು. ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಕೆಲವೊಂದ್ಸರಿ ಇರಿಟೇಷನ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ಥರ ಕಂಪ್ಲೇಂಟ್ಗಳು ಈ ಕ್ರೀಮ್ ಬಗ್ಗೆ ತುಂಬ ಕಮ್ಮಿ ಇರೋದು. ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಏನಂತಂದರೆ ಕೆಲವರಿಗೆ ಇದ್ರದ್ದು ಸ್ಮೆಲ್ ಒಂಚೂರು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಬಟ್ ಇದರ ಸ್ಮೆಲ್ ನನಗಂತೂ ತುಂಬ ಮೈಲ್ಡ್ ಆಗಿದೆ, ಏನೂ ತೊಂದರೆ ಇಲ್ಲ, ನಂಗೆ ತುಂಬ ಚೆನ್ನಾಗಿದೆ ಅಂತಲೇ ಅನ್ನಿಸ್ತಿದೆ. ಕೆಲವರಿಗೆ ಆ ಸ್ಮೆಲ್ ಒಂಚೂರು ಇಷ್ಟ ಆಗದೇ ಇರ್ಬೋದು. ಅದೊಂದೆರಡು ನೆಗೆಟಿವ್ ಫೀಡ್ಬ್ಯಾಕ್ ಬಿಟ್ಟರೆ ಈ ಲೋಟಸ್ ಹರ್ಬಲ್ ಫೇಸ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ಎಲ್ಲದೂ ಪಾಸಿಟಿವ್ ಫೀಡ್ಬ್ಯಾಕ್ ಇರೋದು. ತುಂಬ ಉತ್ತಮವಾಗಿರುವಂಥ ಫೀಡ್ಬ್ಯಾಕ್ ಇದೆ. ಇದ್ರ ಬಗ್ಗೆ ನಾನೊಂದು ಸ್ವಲ್ಪ ರಿಸರ್ಚ್ ಕೂಡ ಮಾಡಿ ನಿಮಗೆ ಹೇಳ್ತಾ ಇರೋದು. ಸೊ ಲೈಟ್ ಆಗಿರುವಂಥದ್ದು ತುಂಬ ಉತ್ತಮವಾಗಿರುವಂಥ ಡೇ ಕ್ರೀಮನ್ನು ಉಪಯೋಗ ಮಾಡಬೇಕು ಅಂತ ನೋಡ್ತಾ ಇರೋರಿಗೆ ಇದೊಂದು ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ಬೋದು. ನಾನಂತೂ ತುಂಬ ಟೈಮಿಂದ ಉಪಯೋಗ ಮಾಡ್ತಾ ಇದ್ದೇನೆ. ನನಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಕ್ಕಿದೆ ಕೂಡ. ನನಗೆ ಒಂದು ಪ್ರಾಬ್ಲಮ್ ಇತ್ತು, ಏನು ಅಂತಂದರೆ ಏನಾದರೂ ನಾನು ಹೀಟಿನ ಅಂಶ ಜಾಸ್ತಿ ತಿಂದರೆ ನನ್ನ ಸ್ವಲ್ಪ ಆಯಿಲ್ ಸ್ಕಿನ್ ಜಾಸ್ತಿ, ತುಂಬ ಪಿಂಪಲ್ಸ್ ಎಲ್ಲ ಬೀಳ್ತಾ ಇದ್ದಿರೋದು. ಕೆಲವೊಂದು ಮಾರ್ಕ್ಸ್ ಇದೆ ಇವಾಗಲೂ, ಒಂದೊಂದು ಸರಿ ಬೀಳ್ತಿರುತ್ತೆ. ಬಟ್ ಮುಂಚಿನಷ್ಟು ಎಲ್ಲ ತುಂಬ ಕ್ಲಿಯರ್ ಆಗಿದೆ ನನ್ನ ಸ್ಕಿನ್ ಇದ್ದು. ಮತ್ತು ನಾನು ಮಾಯ್ಚರೈಸಿಂಗ್ ಕ್ರೀಮನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ ನಂತರ ಪಿಂಪಲ್ ಮಾರ್ಕ್ಸ್ ಅಥವಾ ಈ ಪಿಂಪಲ್ ಬೀಳೋದಿದೆಯಲ್ವ ಅದು ತುಂಬ ಕಮ್ಮಿಯಾಗಿ ನನ್ನ ಮುಖ ಆಲ್ಮೋಸ್ಟ್ ಇವಾಗ ಈವನ್ ಸ್ಕಿನ್ ಆಗಿದೆ. ಅಂದರೆ ಒಂದೇ ಥರ, ಅಂದರೆ ಜಾಸ್ತಿ ಕಲೆಗಳಿಲ್ಲದೆ ಸ್ವಲ್ಪ ನೀಟಾಗಿ ಕಾಣುತ್ತೆ. ನನಗದು ಫೀಲ್ ಆಗ್ತಾ ಇದೆ. ಮುಂಚಿನ ಥರ ಇಲ್ಲ, ನನ್ನ ಸ್ಕಿನ್ ತುಂಬ ಇಂಪ್ರೂವ್ ಆಗಿದೆ. ಸೊ ಇದಿಷ್ಟೇ ನಾನು ಉಪಯೋಗ ಮಾಡುವಂಥ ಫೇಸ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ನಿಮಗೆ ಹೇಳಿದ್ದೇನೆ.
ನೀವು ಏನಾದರೂ ಇದಕ್ಕಿಂತ ಉತ್ತಮವಾಗಿರುವಂಥ ಕ್ರೀಮನ್ನು ಉಪಯೋಗ ಮಾಡ್ತಾ ಇದ್ದೀರಾ ಅಥವಾ ಇದಕ್ಕಿಂತ ಒಳ್ಳೆ ಕ್ರೀಮ್ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಅದನ್ನ ತಿಳಿಸಿ. ಯಾಕಂತಂದರೆ ನಾನು ಅದರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ತುಂಬ ಉತ್ತಮವಾಗಿರುವಂಥ ವೀಡಿಯೋಗಳನ್ನ ಅವಾಗವಾಗ ನಾನು ಹಾಕ್ತಾನೇ ಇರ್ತೇನೆ. ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.